ಉಡುಪಿಯಲ್ಲಿ ಹಿಂದೂ ಜಾಗರಣ ವೇದಿಕೆಯಿಂದ ಬೃಹತ್ ದುರ್ಗಾ ದೌಡ್ ನಡೆಯಿತು. 1000ಕ್ಕೂ ಹೆಚ್ಚು ಹಿಂದೂ ಕಾರ್ಯಕರ್ತರು ಉಡುಪಿಯ ನಗರದ ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆಯಲ್ಲಿ ಸಾಗಿ ಬಂದರು. 10ಕ್ಕೂ ಹೆಚ್ಚು ಕಾರ್ಯಕರ್ತರಿಂದ ಆಯುಧ ಪ್ರದರ್ಶನ ನಡೆಯಿತು. ಕಡಿಯಾಳಿ ಮಹಿಷಮರ್ದಿನಿ ದೇವಸ್ಥಾನದಿಂದ ಆರಂಭವಾದ ಮೆರವಣಿಗೆ ನಗರದ ಅಂಬಲ್ಪಾಡಿ ಜನಾರ್ದನ ಮಹಾಕಾಳಿ ದೇವಸ್ಥಾನದವರೆಗೆ ಸಾಗಿತು. ಇಂಧನ ಸಚಿವ ಸುನಿಲ್ ಕುಮಾರ್ ಸೇರಿದಂತೆ ಅನೇಕ ಬಿಜೆಪಿ ಮುಖಂಡರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಶಾಸಕ ರಘುಪತಿ ಭಟ್ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಉಡುಪಿಯಲ್ಲಿ ಹಿಂದೂ ಜಾಗರಣ ವೇದಿಕೆಯಿಂದ ದುರ್ಗಾ ದೌಡ್ ಉಡುಪಿ ನಗರದ ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆ ಸುಮಾರು 5,000ಕ್ಕಿಂತ ಹೆಚ್ಚು ಹಿಂದೂ ಕಾರ್ಯಕರ್ತರು ಭಾಗಿಯಾಗಿದ್ದರು. ಕಾರ್ಯಕ್ರಮದ ಬಳಿಕ ಅಂಬಲ್ಪಾಡಿಯಲ್ಲಿ ನಡೆದಂತಹ ಈ ಒಂದು ಕಾರ್ಯಕ್ರಮದ ಮುಖ್ಯ ಭಾಷಣಕಾರರಾಗಿ ಜಗದೀಶ್ ಕಾರಂತ್ ಅವರು ಆಗಮಿಸಿದ್ರು. ಜಗದೀಶ್ ಕಾರಂತ್ ಅವರು ಈ ಸಂದರ್ಭದಲ್ಲಿ ಹಿಂದೂ ರಕ್ಷಣೆ ಕುರಿತಾಗಿ ಹಿಂದೂ ಕಾರ್ಯಕರ್ತರಿಗೆ ಕರೆ ನೀಡಿದರು. ನಮ್ಮೆಲ್ಲರಿಗೂ ಮಾರ್ಗದರ್ಶಕರಾಗಿರುವಂತಹ ಮಾನನೀಯ ಜಗದೀಶ್ ಕಾರಂತ್ ಜಿ ಅವರು ಉಪಸ್ಥಿತರಿದ್ದಾರೆ. ಅವರಿಗೂ ಹಿಂದೂ ಜಾಗರಣ ವೇದಿಕೆ ಉದ್ಬೋಧಿಸಿ ಗೌರವಿಸಬೇಕು. ಅದೇ ರೀತಿ ಈ ಸ್ವಾಗತವನ್ನು ಬಯಸ್ತೇನೆ. ಇವರಿಗೆ ಪ್ರಸಾದ್ ಕೊಂಡಾಡಿ ಅವರು ಶಾಲು ಹೊದಿಸಿ ಗೌರವಿಸಬೇಕು. ರಾಧಾಕೃಷ್ಣ ಅಡ್ಯಂತಾಯ ಹಿಂದೂ ಜಾಗರಣ ವೇದಿಕೆ ಕರ್ನಾಟಕ ದಕ್ಷಿಣದ ಕಾರ್ಯಕಾರಿಣಿ ಸದಸ್ಯರು, ಅವರಿಗೂ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕ ಶಾಲು ಹೊದಿಸಿ ಗೌರವಿಸಬೇಕು. ಕಾರ್ಯದರ್ಶಿಗಳು ಇವರನ್ನು ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಇವರಿಗೆ ಅಶೋಕ್ ಕುಂಬರ್ಗೌಡ್ ಇವರು ಶಾಲು ಹೊದಿಸಿ ಗೌರವಿಸಬೇಕು. ಹಿಂದೂ ಜಾಗರಣ ವೇದಿಕೆ ಉಡುಪಿ ಜಿಲ್ಲೆಯ ಜಿಲ್ಲಾಧ್ಯಕ್ಷರಾಗಿ ನಮಗೆಲ್ಲ ನಮ್ಮ ಜಾತಿ, ನಮ್ಮ ಭಾಷೆ, ನಮ್ಮ ಪಂಥ, ನಮ್ಮ ಪಂಗಡ ಇವೆಲ್ಲವೂ ಉಳಿಬೇಕಾದರೆ ನಮ್ಮ ರಾಷ್ಟ್ರ ಉಳಿಬೇಕು, ನಮ್ಮ ದೇಶ ಉಳಿಬೇಕು. ಇವತ್ತು ಶತ್ರುಗಳ ಟಾರ್ಗೆಟ್ಟೇ ಭಾರತ, ಶತ್ರುಗಳ ಟಾರ್ಗೆಟ್ಟೇ ಭಾರತ. ಭಾರತವನ್ನು ಕೊಲ್ಲದೆಯೇ ದೇಶವನ್ನು ಗೆಲ್ಲುವುದು ಸಾಧ್ಯ ಇಲ್ಲ ಅನ್ನುವುದು ಒಳಗಿನ ಮತ್ತು ಹೊರಗಿನ ಶತ್ರುಗಳ ನಿರ್ಧಾರ. ಅದಕ್ಕಾಗಿ ಒಳಗಿನಿಂದಲೇ ದೇಶವನ್ನು ಕೊಲ್ಲುವ ಕೃತ್ಯ ನಡೀತಾ ಇದೆ. ನಿನ್ನೆ ಮೊನ್ನೆಯವರೆಗೆ ಬಿಡಿ ಬಿಡಿಯಾಗಿ ನಮ್ಮ ಸಮಾಜದ ಮೇಲೆ, ನಮ್ಮ ರಾಷ್ಟ್ರದ ಮೇಲೆ ಆಕ್ರಮಣವನ್ನು ಎಸಗುತ್ತಾ ಇದ್ದ ಆ ಎಲ್ಲ ದುಷ್ಟಶಕ್ತಿಗಳು ಈಗ ಒಂದಾಗ್ತಾ ಇದೆ. ನಾನು ಆಗಲೇ ಉಲ್ಲೇಖ ಮಾಡಿದೆ, ರೈತರ ಹೆಸರನ್ನು ಬಳಸಿಕೊಂಡು ಗಣರಾಜ್ಯೋತ್ಸವದ ದಿವಸ ದಿಲ್ಲಿಯಲ್ಲಿ ಆಡಿದ ಆಟ ಇದೆಯಲ್ಲ, ಇದು ಅರಾಜಕತೆಯನ್ನು ಹುಟ್ಟುಹಾಕುವ, ದಂಗೆಯನ್ನು ಎಬ್ಬಿಸುವ ಶತ್ರುಗಳ ಷಡ್ಯಂತ್ರದ ಪರಾಕಾಷ್ಠೆ. ಸಮಾಜವಾದ ಸತ್ತೋಯ್ತು, ಸಾಮ್ಯವಾದ ಕಮ್ಯುನಿಸಂ ಮಣ್ಣು ಪಾಲಾಯಿತು, ಸೆಕ್ಯುಲರಿಸಂ ಅನ್ನುವುದರ ಸಮಾಧಿ ಯಾವತ್ತೋ ಆಗೋಯ್ತು.